1986ರಲ್ಲಿ ಸ್ಥಾಪಿತವಾದ ವಸಾಯಿ ಕರ್ನಾಟಕ ಸಂಘವು ನಿರಂತರ ವಿವಿಧ ಕಾರ್ಯ ಚಟುವಟಿಕೆಗಳೊಂದಿಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಾರ್ಯ ತತ್ಪರಿತವಾಗಿದೆ. ತುಳುನಾಡಿನ ಗಂಡುಕಲೆ ಎಂದೇ ಪ್ರಚಲಿತವಾದ ಶ್ರೇಷ್ಠ ಕಲೆಯಾದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಪಣತೊಟ್ಟು ನಿಕಟಪೂರ್ವ ಮಾಜಿ ಅಧ್ಯಕ್ಷರಾದ ದಿವಂಗತ ಕರ್ನಲ್ ಶ್ರೀಧರ್ ಶೆಟ್ಟಿ ಅವರ ಕಾರ್ಯಾವಧಿಯಲ್ಲಿ ಮಕ್ಕಳಿಂದ ಮತ್ತು ಮಕ್ಕಳಿಗಾಗಿ ಪ್ರಾರಂಭಗೊಂಡ ಶ್ರೀ ಕಟೀಲು ಯಕ್ಷಕಲಾ ವೇದಿಕೆಯು ಪ್ರತಿಭಾನ್ವಿತ ಮಕ್ಕಳನ್ನು ಹೊಂದಿದ್ದು ಈಗಾಗಲೇ ಮುಂಬೈಯಲ್ಲದೆ ಮಹಾರಾಷ್ಟ್ರದ ವಿವಿಧ ಪ್ರದೇಶಗಳಲ್ಲಿ ಯಕ್ಷಗಾನ ನೃತ್ಯ ಪ್ರದರ್ಶನವನ್ನ ನೀಡಿ ಕರ್ನಾಟಕ ಸಂಘದ ಕೀರ್ತಿ ಪತಾಕೆಯನ್ನ ಬಾನೆತ್ತರಿಕೆ ಹಾರಿಸಿದ ಹೆಗ್ಗಳಿಕೆಯನ್ನ ಪಡೆದಿದೆ. ಕಟೀಲಿನಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ವಸಾಯಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಒ.ಪಿ. ಪೂಜಾರಿ ಅವರು, ವಸಾಯಿ ಕರ್ನಾಟಕ ಸಂಘ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು, ತುಳುನಾಡಿನ ಗಂಡುಕಲೆಯಾದ ಯಕ್ಷಗಾನವನ್ನು ಮಕ್ಕಳಿಗೆ ಆಯೋಜಿಸಿ ಪ್ರತಿಭಾನ್ವಿತ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನಗಳನ್ನು ನಡೆಸಿಕೊಂಡು ಬರ್ತಿದ್ದೀವಿ ಎಂದು ಹೇಳಿದ್ರು. ಅನಂತರ ಶ್ರೀ ಕ್ಷೇತ್ರ ಕಟೀಲು ಆನುವಂಶಿಕ ಅರ್ಚಕರಾದ ಹರಿನಾರಾಯಣ ದಾಸ ಅಸರಣ್ಣ ಅವರು ಮಾತನಾಡಿ, ಕೆಲವೊಂದು ಸಂಘಟನೆಗಳು ಸಮಾಜಕ್ಕೆ ಪೂರಕವಾದ ಕಾರ್ಯವನ್ನ ಮಾಡುತ್ತಿದೆ. ಹಾಗೆಯೇ ವಸಾಯಿ ಕರ್ನಾಟಕ ಸಂಘ ಮಕ್ಕಳಿಗೆ ಯಕ್ಷಗಾನ ಅಭ್ಯಸಿಸಿ ಇದೀಗ ಪ್ರದರ್ಶನಗೊಳ್ಳುತ್ತಿರುವುದು ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಮುನ್ನಡೆ ಇಡುತ್ತಿರುವುದು ಅಭಿನಂದನೀಯ ಎಂದರು. ಸಂಪೂರ್ಣ ಅನುಗ್ರಹ ಆಗಲಾದ ಮತ್ತೀಚೆ ಉದ್ಯೋಗ ವ್ಯವಹಾರ ಮಾತದೆ ಅನುಗ್ರಹ ಅದರ ಶ್ರೇಯಸ್ಸಾವಳು ಮಾತುಗಳಲ್ಲಿ ಅನುಗ್ರಹ ಪಡೆದು ಈ ಕಲಾ ಸಂಘಟನೆಗಳಿಗೆ ಮಿತ್ರಗಳಾಗಿ ಸಮನ್ವಯ ಕಾರ್ಯಕ್ರಮಗಳನ್ನು ಈ ಕಡೆಯಲ್ಲಿ ಹೊಡೆದು ನಡ್ಕೊಂತ ದೇವರ ಅನುಗ್ರಹ ಪಡೆಯುವುದು ಆ ಭಾಗ್ಯದ ಪ್ರಾರ್ಥನೆ ಮತ್ತು ಎಲ್ಲರಿಗೂ. ವೇದಿಕೆಯಲ್ಲಿ ವಸಾಯಿ ಕರ್ನಾಟಕ ಸಂಘದ ಗೌರವಾಧ್ಯಕ್ಷ ವಿಶ್ವನಾಥ್ ಪಿ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷ ದೇವೇಂದ್ರ ಬುನ್ನನ್, ಕಟೀಲು ಯಕ್ಷಕಲಾ ವೇದಿಕೆಯ ಕಾರ್ಯಾಧ್ಯಕ್ಷ ಪಾಂಡು ಎಲ್ ಶೆಟ್ಟಿ, ಶ್ರೀ ಕ್ಷೇತ್ರ ಕಟೀಲು ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ವಾಸುದೇವಾಸ್ರಣ್ಣ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ವೈ ನಾರಾಯಣ್ ಶೆಟ್ಟಿ, ಯಕ್ಷಗಾನ ಸಾಹಿತ್ಯ ಸಂಶೋಧಕರಾದ ಡಾಕ್ಟರ್ ನಾರಾಯಣ್ ಶೆಟ್ಟಿ ಶಿಮಂತೂರು, ಪೆರ್ಮುದೆ ದಿವ್ಯರೂಪ ಕನ್ಸ್ಟ್ರಕ್ಷನ್ನ ಮಾಲಕರಾದ ಯಾದವ್ ಕೋಟ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮವನ್ನ ವಿಜಯ್ ಶೆಟ್ಟಿ ಕುತ್ತೆತೂರು ನಿರೂಪಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ಬಾಲ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ನೆರವೇರಿತು. ವೀರೇಶ್, ವಿ4 ನ್ಯೂಸ್ 24/7 ಮಂಗಳೂರು.